ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇವತ್ತು ಯಕ್ಷಗಾನದ ಒಂದು ತುಣುಕನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡೋಣ ಯಕ್ಷಗಾನವನ್ನು. ಯಾರಿಗೂ ಕಳೆಯುವುದಿಲ್ಲ. ಜೀವನದಲ್ಲಿ ಬಂದಿರುವಂತಹ ಕಷ್ಟವೆಲ್ಲವನ್ನು ಜನಪರ ಪವಾದಕ್ಕೆ ಹೆದರುವ ಗುಣವ ಹೋಗಿರಬೇಕು ಜನಕರಂತನೆಯಿಂದ ಅಪವಾದವೇ. ಏನು ಹೇಳ್ತಾ ಇದೆಯಲ್ಲ? ಅಗಸರು ಆಡಿದಂತಹ ಮಾತುಗಳನ್ನು ಕೇಳಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದೇನೆ. ಏನಲ್ಲ ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದಂತಹ ಸೀತೆಯನ್ನು ತ್ಯಜಿಸುವುದು. ಸೀತೆಯ ಚಾವು ಚರಿತೆ ಏನು ಎನ್ನುವುದನ್ನು ಬಂದು ಪೋದೇರಡರೆ ರಥವದು ಮಂದಗತಿಯಲ್ಲಿ ಗಮಿಸಿದ ಮಂದಗತಿಯಲ್ಲಿ ಸಾಗುತ್ತಾ ಇದೆಯಲ್ಲ. ನಿನಗಾದರೂ ಅರ್ಥವಾಯಿತು, ಕಣ್ಣನಿಗೆ ಯಾಕೆ ಅರ್ಥವಾಗಲಿಲ್ಲ? ನವಮಾಸವನ್ನು ತುಂಬಿಸುವ ಸಮಸ್ಯೆ. ಆದರೆ ಇಂತಹ ಪಾಪದ ಮಸಿಯನ್ನು ನಾನೆಂದು ಹೊರಗೆ
ಋಷಿಮಣಿಗಳನ್ನು ಬಿಡಿಸುವುದಕ್ಕಾಗಿ ಮುಂದುವರೆಯುವ ಮರ್ಯಾದ ಪುರುಷೋತ್ತಮನಾಗಿ ಮೆರೆದಂತಹ ನೀನು ಈ ರೀತಿಯಾಗಿ ಚಿಂತಿಸುತ್ತಾ ಕುಳಿತೆ ಅಂತಾದರೆ ನಮ್ಮನ್ನು ನಿರ್ದೇಶಿಸುವವರು ಯಾರಿದ್ದಾರೆ ಹೇಳು? ಬದುಕಿನಲ್ಲಿ ಬರಬಹುದಾದಂತಹ ಸುಖ ದುಃಖಗಳೇನಿವೆಯೋ ಅವುಗಳೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಸಾಮರ್ಥ್ಯವುಳ್ಳವ ನೀನಲ್ಲದೆ ಮತ್ತೆ ಯಾರಿದ್ದಾರೆ? ಆದರೂ ನೀವೀಗ ಚಿಂತಿಸುತ್ತಾ ಇದ್ದಿ ದುರುಳನಾದಂತಹ ರವಣಾಸುರನ ಕುರಿತಾಗಿ. ಅಣ್ಣ, ನೀನು ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಂತಾದ್ರೆ ನಾ ಏನು ಮಾಡುವೆ ಬಲ್ಲಯ್ಯ?
ಅನಿವಾರ್ಯವಾಗಿದೆ. ಅದಕ್ಕಾಗಿ ಹಾಗೆ ಭಾವಿಸಿದ್ದೇನೆ. ಏನೆಂದು ನಮ್ಮಲ್ಲಿ ಯಾರು ಹೆಸರು? ಮಂತ್ರಿ ಸೇನಾಧಿಪತಿಗಳೇ, ಭೂಲೋಕದಲ್ಲಿ ನಡೆಯುವ ಯಾವ ಯಜ್ಞಾದಿಗಳ ಹವಿಸ್ಸನ್ನುಂಟು ಕಾಲ ಕಾಲಕ್ಕೆ ಹೀಗೆ ಮಳೆಯನ್ನು ಕರುಣಿಸುವವರು ದೈವತೆಗಳು. ಹಾಗಾಗಿ ದೇವತಾ ಪ್ರಿಯವಾದಂತಹ ಯಾವ ಯಜ್ಞಾದಿಗಳಿಗೆ ಕಂಟಕರಾಗಿರುವಂತಹ ಆ ದಾನವರನ್ನು ಸದಾ ಪಡೆಯುವಲ್ಲಿ ನಾವು ಸಿದ್ಧರಿದ್ದೇವೆ. ಬಿಡು ಚಿಂತೆ. ಮಂತ್ರಿ ಸೇನಾಧಿಪತಿಗಳೇ, ಪ್ರಭು, ವೀರೋಚಿತವಾದಂತಹ ನಿಮ್ಮ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಬೇಕಾದಂತಹ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಡೆಯೋಣ ನಡೆಯೋಣ. ಏನಲ್ಲ, ನಮ್ಮ ಪುರಕ್ಕೆ ಪ್ರವೇಶಿಸಿದ್ದು ಹೇಗಾಯಿತು ಮತ್ತೆ? ನೃತ್ಯ ದೇವತೆಯನ್ನು ಕರಗಿದಂತೆ ಆಯಿತು. ಸಾರಿ ಹೇಳ್ತಾ ಇದ್ದೇನೆ. ಅಂತ ಹಾಗೆ ಹಿಂದೆ ನಡೆದರೆ ಸಾರಿ. Thank you.